ರಿಷಬ್ ಶೆಟ್ಟಿಗೆ ಪಂಜುರ್ಲಿ ದೈವ ನೀಡಿದ ಎಚ್ಚರಿಕೆ ಮತ್ತು ಅಭಯ ಏನು? ಕಾಂತಾರ ಚಾಪ್ಟರ್ 2 ಚಿತ್ರೀಕರಣ ಆರಂಭ ಆದಾಗಿನಿಂದ ಕಾಂತಾರ ಟೀಮ್ ಏನಿದೆ ಹಲವು ವಿಘ್ನಗಳನ್ನು ಎದುರಿಸ್ತಾ ಇದೆ. ಈ ಎಲ್ಲ ಸಂಕಷ್ಟಕ್ಕೆ ಈಗ ಪಂಜುರ್ಲಿಯ ಮೊರೆ ಹೋಗಿದ್ದಾರೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು. ಕದ್ರಿ ಬಾರೆಬೈಲ್ನಲ್ಲಿರುವಂತಹ ದೈವದ ನೇಮದಲ್ಲಿ ರಿಷಬ್ ಶೆಟ್ಟಿ ದಂಪತಿ ಸಹಿತ ಭಾಗಿಯಾಗಿದ್ದಾರೆ. ದೈವದ ಬಳಿ ತಮ್ಮ ಸಂಕಷ್ಟವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಕಳೆದ ಹಲವಾರು ತಿಂಗಳುಗಳಿಂದ ಅಂತ ಹೇಳಿ. ಈ ಸಂದರ್ಭದಲ್ಲಿ ಕದ್ರಿ ಬಾರೆಬೈಲ್ನ ಪಂಜುರ್ಲಿ ದೈವ ಅಭಯದ ಜೊತೆಗೆ ಎಚ್ಚರಿಕೆಯ ನುಡಿಗಳನ್ನು ಕೂಡ ಕೊಟ್ಟಿದೆ. ಜಗತ್ತಿನೆಲ್ಲೆಡೆ ನಿನಗೆ ಈಗ ದುಶ್ಮನ್ಗಳಿದ್ದಾರೆ, ಅಂದರೆ ನಿನಗೆ ಶತ್ರುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಹೇಳಿದರೆ ನಿನ್ನ ಸಂಸಾರವನ್ನು ಹಾಳು ಮಾಡೋದಕ್ಕೂ ಕೂಡ ಯತ್ನಿಸ್ತಾ ಇದ್ದಾರೆ. ನಿನ್ನ ಕಾರ್ಯ ಫಲ ನೀಡದಂತೆ ಹಾಳು ಮಾಡಲು ಭಾರೀ ಸಂಚು ನಡೆದಿದೆ. ಅಂದರೆ ನಿನ್ನ ಕಾರ್ಯ ಫಲ ನೀಡದಂದ್ರೆ ಏನು? ಅವರು ಮಾಡುವಂತಹ ಸಿನಿಮಾ ಅದು ಹಿಟ್ಟಾಗಬಾರ್ದು, ಫ್ಲಾಪ್ ಆಗಬೇಕು, ಅಥವಾ ಅಲ್ಲಿ ವಿಘ್ನಗಳು ಎದುರಾಗಬೇಕನ್ನುವಂಥ ನಿಟ್ಟಿನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಚು ನಡೆದಿದೆ. ಹಾಗಾಗಿ ಈಗ ನಿನಗೆ ಗಂಡಾಂತರ ಬಂದಿದೆ, ಆದರೆ ನೀನು ನಂಬಿದ್ದ ದೈವ ನಿನ್ನನ್ನು ಕೈ ಬಿಡೋದಿಲ್ಲ. ಆದರೆ ನಿನಗೆ ಯಾರು ಈ ಥರ ಕೆಟ್ಟದ್ದು ಮಾಡಿದ್ದಾರೆ, ನಿನಗೆ ಕೇಡು ಬಗೆದಿದ್ದಾರೆ, ಅವರ ಹೆಸರನ್ನು ನಾನು ಈಗ ಹೇಳೋದಿಲ್ಲ. ಆದರೆ ನಿನಗೆ ಯಾವುದೇ ರೀತಿಯಲ್ಲೂ ಕೂಡ ಗಂಡಾಂತರ ಆಗದೆ ಹಾಗೆ, ಸಮಸ್ಯೆಗಳು ಬರದ ಹಾಗೆ ನೋಡಿಕೊಳ್ತೇನೆ. ಆದರೆ ನೀನು ನನಗೊಂದು ಹರಕೆಯನ್ನು ಹೇಳ್ಕೊಳ್ಬೇಕು. 5 ತಿಂಗಳ ಗಡುವಿನಲ್ಲಿ 5 ತಿಂಗಳ ಒಳಗಾಗಿ ನಿನಗೆ ಅದರ ಪ್ರತಿಫಲವನ್ನು ತೋರಿಸ್ಕೊಡ್ತೇನೆ ಅಂತ ರಿಷಬ್ ಶೆಟ್ಟಿಗೆ ದೈವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಅದರ ಜೊತೆಗೆ ಅಭಯದ ನುಡಿಯನ್ನು ಕೂಡ ಕೊಟ್ಟಿದೆ. ಇಲ್ಲಿ ಕಾಂತಾರ ಚಾಪ್ಟರ್ 2 ಚಿತ್ರೀಕರಣ ಆರಂಭ ಆದಾಗಿಂದ ನಾವು ಗಮನಿಸ್ತಾ ಇದ್ದೇವೆ. ಒಂದು ಕಡೆಗಳಲ್ಲಿ ಈ ಚಿತ್ರ ಮಾಡಬಾರ್ದನ್ನುವಂತಹ ವಿರೋಧಗಳು ಕೂಡ ದೊಡ್ಡ ಮಟ್ಟದಲ್ಲಿ, ಪರ ವಿರೋಧದ ಚರ್ಚೆಗಳು ಕೂಡ ಕೇಳಿ ಬಂದಿತ್ತು. ಇನ್ನು ಚಿತ್ರೀಕರಣ ಆರಂಭ ಆದಾಗಿನಿಂದ ನಾವು ಗಮನಿಸಬೇಕು, ಹಲವಾರು ಸವಾಲುಗಳನ್ನು ಈ ಚಿತ್ರತಂಡ ಎದುರಿಸ್ತಾ ಇದೆ. ಒಂದು ಜೂನಿಯರ್ ಆರ್ಟಿಸ್ಟ್ಗಳಿದ್ದಂತಹ ವಾಹನ ಪಲ್ಟಿಯಾಗಿತ್ತು. ಇದು ಏನು ಶೂಟಿಂಗ್ನ ಸಂದರ್ಭದಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಂತಹ ಒಂದು ವಾಹನ ಪಲ್ಟಿಯಾಗಿತ್ತು. ಇದಲ್ಲದೆ ಅರಣ್ಯದಲ್ಲಿ ಸ್ಫೋಟಕವನ್ನು ಬಳಸಿದ್ದರು, ಶೂಟಿಂಗ್ ಟೈಮ್ನಲ್ಲಿ ಸ್ಫೋಟಕಗಳನ್ನು ಬಳಸಿದ್ರು ಎನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಹೀಗೆ ಚಿತ್ರತಂಡ ಚಿತ್ರೀಕರಣದ ಸಂದರ್ಭದಲ್ಲಿ ಹಲವಾರು ಸವಾಲುಗಳನ್ನು ಮತ್ತು ಸಂಕಷ್ಟಗಳನ್ನು ಎದುರಿಸಿದ್ದಾರೆ. ಇದೇ ಅಕ್ಟೋಬರ್ 2ನೇ ತಾರೀಕಿಗೆ ಕಾಂತಾರ ಚಾಪ್ಟರ್ 1 ಚಿತ್ರವನ್ನು ರಿಲೀಸ್ ಮಾಡುವಂತಹ ಒಂದು ಪ್ಲ್ಯಾನನ್ನು ಕೂಡ ಚಿತ್ರತಂಡ ಹಾಕಿಕೊಂಡಿದೆ. ಆದರೆ ಹಲವು ಸಂಕಷ್ಟಗಳು ಎದುರಾಗಿರುವ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ತಾನು ನಂಬಿರುವಂತಹ ಪಂಜುರ್ಲಿ ದೈವದ ಮೊರೆ ಹೋಗಿದ್ದಾರೆ ರಿಷಬ್ ಶೆಟ್ಟಿ. ಈ ಸಂದರ್ಭ ರಿಷಬ್ಗೆ ಪಂಜುರ್ಲಿ ದೈವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಅದರ ಜೊತೆಗೆ ಅಭಯದ ನುಡಿಯನ್ನು ಕದ್ರಿ ಬಾರೆಬೈಲ್ನಲ್ಲಿ ನಡೆದಂತಹ ನೇಮೋತ್ಸವದಲ್ಲಿ ನೀಡಿದೆ. సంసార అవే ప్రకార మాగణలకు చేరొద్దు ఒరువారు కాలాతీర్థ కాలాది ఒరువారు కోటచెందుకు పన్నెండు మంది చేరున్నాయని సందేశమల్పొందు ఈ పొట్టు 60 మంది మందిగానే రాజ్యమగలకు లెప్పించిన అమృత కలిగిన శ్రీకారం పొందాల యాభై భార్య ఊరేగాకు మంత్రి భారీగల్ల తూలుపాడు సంతృగారు మంత్రి భారీగల్ల ఆకాశములంటే భూమిలో మనమంటే ఉల్ల గోపాయ కట్టడు పరిపూర్ణ భక్తాన్ని ఆదేశపడుతుంది కొరిగా శ్రీకారం పొందాల పరిపూర్ణ భక్తాన్ని ఆదేశం